ಪಂಜಿಕಲ್ಲು ಗ್ರಾಮ ಪಂಚಾಯತ್ ಅಧ್ಯಕ್ಷರ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಗೆ ಉತ್ತರವಾಗಿ ಪಂಜಿಕಲ್ಲು ಬಿಜೆಪಿ ವತಿಯಿಂದ ಕೊಂಬರಬೈಲಿನಲ್ಲಿ ನಿಮ್ಮೊಂದಿಗೆ ನಾವಿದ್ದೇವೆ ಕಾರ್ಯಕ್ರಮ ಗುರುವಾರ ನಡೆಯಿತು. ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕಸ್ತೂರಿ ಪಂಜಾ ಮಾತನಾಡಿ, ಪಂಜಿಕಲ್ಲು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಏನೆಂಬುದು ಬಿಜೆಪಿಯ ಪ್ರತಿ ಕಾರ್ಯಕರ್ತರಿಗೆ ಗೊತ್ತಿದ್ದು, ಕೇಂದ್ರ ರಾಜ್ಯ ಸರ್ಕಾರದ ಯೋಜನೆಯನ್ನ ಜನರಿಗೆ ತಲುಪಿಸುವ ಕಾರ್ಯಕರ್ತರ ಪಡೆ ನಮ್ಮ ಜೊತೆ ಇರುವಾಗ ನಮಗೆ ಯಾರ ಹೆದರಿಕೆ ಬೇಡ. ಪ್ರಧಾನಿ ಮೋದಿಯವರ ಆಡಳಿತವನ್ನು ಕಂಡು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬಿಜೆಪಿ ಮತ ಹಾಕಲು ಉತ್ಸುಕರಾಗಿದ್ದಾರೆ ಎಂದು ಜಿಲ್ಲಾ ಬಿಜೆಪಿ ಕಲೆ ಸಾಂಸ್ಕೃತಿಕ ಪ್ರಕೋಷ್ಠದ ಅಧ್ಯಕ್ಷ ಸರಪಾಡಿ ಅಶೋಕ್ ಶೆಟ್ಟಿ ಹೇಳಿದರು. ಮೊಕಲ್ನ ಪ್ರಮುಖರೇ ಮೊಕಲ್ನ ಕಾರ್ಯಕರ್ತರೇ ಮೊಕಲಿನ ಸಾಧಿ ಜಪಡಾತಿಯರು ಮೊಕಲ್ ಪಂಪುನೇರಿ ಮೊಕಲ್ ಮಂದಿ ರಚಿಸಿದ ಭ್ರಷ್ಟಾಚಾರಗಳು ಈ ಜನಗಳು ಓಟ್ ಮಾಡದೆ ಮೊಕಲಿನ ಸಾಧಿ ಬಿಜೆಪಿ ಜಪಡಾರಂಜಿನ ವ್ಯವಸ್ಥೆ ಮಾಡ್ತಿದ್ರು. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿನಿ ಬಹುಶಃ ಇಲ್ಲಕ್ಕೆ ಹೋದು ಒಂದು ಬಿಜೆಪಿ ಬೆಂಬಲಿತ ಭಾರತೀಯ ಕಮ್ಯುನಿಸ್ಟ್ ಐತಿನ ಕಮ್ಯುನಿಸ್ಟ್ ಪಾರ್ಟಿಗೆ ಕಾರ್ಯಕರ್ತರಿಗೆ ತಲುಪವನ ಅನಿವಾರ್ಯತೆ ಭಯಪಂಡ ಇದು ಮಾತಿರ್ಪನ್ಲೇಕನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಮ್ಮೆ ಆಶಾ ಆಕಾಂಕ್ಷೆ ಅಂದ್ರೆ ಪಕ್ಷಗೋಸ್ಕರ ತನ್ನ ಸಿದ್ಧಾಂತವನ್ನು ಹೊತ್ತೊಂದು ಕೆಲಸ ಮಾಡುವಂತ ಕಾರ್ಯಕರ್ತರು ಅಂಚಿತ್ರ ಕಾರ್ಯಕರ್ತರು ಗೆಲ್ಪಾರ ಕಡಪಟ್ಟು ನಕಲು ನಾವಿತ್ತು ಆರೋಪ ಬಂದಾಗ ನಮ್ಮ ಲಕ್ಕುನವು ಸಹಜ. ಸಾರ್ವಜನಿಕವಾದ ಜೊತೆ ಅಪವಾದ